ಸೊ ನೋಡುವ ಎಷ್ಟು ಒಳ್ಳೆಯದು ಸಿಗ್ತದೆ, ಎಷ್ಟು ಹಾಳಾದದ್ದು ಸಿಗ್ತದೆ. ಸ್ಪೆಷಲ್ ಸಾರು ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಅಲ್ಲಿ ಊಟ ಮಾಡ್ತೀರಿ. ಬಾಯಿ ರುಚಿ ಇಲ್ಲದವರು ಕೂಡ ಈ ಸಾರಲ್ಲಿ ಊಟ ಮಾಡ್ತೀರಿ. ಇದು ಆ್ಯಕ್ಚುಲಿ ಉಂಟಲ್ಲ ನನ್ನ ತಂಗಿ ಹೇಳಿಕೊಟ್ಟಂತಹ ಪಲ್ಯ ಆಯಿತಾ. ನಾನು ಅವಳ ಮನೆಯಲ್ಲಿ ಒಮ್ಮೆ ಸುನಾಗ ಅರ್ಬುದು ಬರ್ತಾರೆ ಅವನಿಗೆ ಬಿಸಿಲು ಬೀಳಬಾರ್ದು ಅಂತ ಹೇಳಿ ಈ ಥರ ಒಂದು ಟೆಂಪರರಿ ವ್ಯವಸ್ಥೆ ಮಾಡಿದರೆ ಅವ ಅದನ್ನೆಲ್ಲ ತೆಗೆದು ದುಡಿ ಹಾಕಿದ್ದಾನೆ, ಅವನಿಗೆ ಕಾಣುವುದಿಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ಇದು ಇವತ್ತು ನಾನು ಬೆಳಗಿನದು ವ್ಲಾಗ್ ನಿನ್ನೆ ಹಾಕಿದೆಲ್ಲ, ಸೊ ತುಂಬ ಇತ್ತು ವ್ಲಾಗ್. ಹಾಗೆ ಇದನ್ನೊಂದು ಸಪ್ರೇಟ್ ವ್ಲಾಗ್ ಮಾಡುವ ಅಂತ ಮಧ್ಯಾಹ್ನದಿಂದ ಸಂಜೆವರೆಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಇದು ಕೂಡ ನಿಮಗೆ ತುಂಬ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ನಿನ್ನೆ ಹೋದವಳು ಈಗ ಬರುದಾಯ್ತಾ. ನಿನ್ನೆ ಸಂಜೆ ಹೋಗಿದ್ದಾಳೆ, ನಾನು ಬಂಟಿಯನ್ನು ಹೊರಗೆ ಕರ್ಕೊಂಡು ಹೋಗುವ. ಬಂದ ಕೂಡಲೇ ನೋಡಿ ಕೊಂಡಾಟ ಮಾಡೋದು ಮಕ್ಕಳನ್ನು ಕೂತ್ಕೊಂಡು. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನಕ್ಕೆ ನಾನು ತೊಂಡೆಕಾಯಿದೊಂದು ಸ್ಪೆಷಲ್ ಪಲ್ಯ ಮಾಡುವ ಅಂತ ಇದ್ದೇನೆ. ಹಾಗೆ ನಮ್ಮ ಚಪ್ಪರದಲ್ಲಿ ಹೇಗೆ ಸಾಕ್ತಾ ಉಂಟಲ್ಲ, ಹಾಗೆ ಅದರಲ್ಲಿ ಕೊಯ್ದು ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೇನೆ. ಸೊ ನೋಡುವ ಎಷ್ಟು ಒಳ್ಳೆಯದು ಸಿಗ್ತದೆ, ಎಷ್ಟು ಹಾಳಾದದ್ದು ಸಿಗ್ತದೆ ಅಂತೆಲ್ಲ ಗೊತ್ತಿಲ್ಲ ನನಗೆ ಸಹ. ಬಲ ಇದರ ದೇಹದಲ್ಲಿ ಯಾವುದೋ ಒಂದು ಯಾರೋ ನನ್ನ ಫ್ರೆಂಡಿದ ಆತ್ಮ ಇರಬೇಕು. ಎಲ್ಲಿ ಹೋದ್ರೂ ಸಹ ನನ್ನನ್ನು ಬಿಡುವುದಿಲ್ಲ. ಈಗ ಗಂಟೆ 12:15 ಆಯ್ತಾಯ್ತಾ. ನಾನೀಗ ಇವರಿಗೆಲ್ಲ ಒಮ್ಮೆ ಅಕ್ಕಚ್ಚಿಕೊಟ್ಟು ಹೋಗುವ ಅಂತ ಬಂದಿದ್ದೇನೆ. ತುಂಬ ಬಿಸಿಲು ಕೂಡ ಉಂಟಲ್ಲ, ಅಕ್ಕಚ್ಚಿಕೊಟ್ಟು ಸ್ವಲ್ಪ ಹಾಳೆ ಎಲ್ಲ ತಿನ್ನಲಿಕ್ಕೆ ಹಾಕಿ ಹಾಗೆ ನೋಡಿ ಫ್ರೆಂಡ್ಸ್, ಇವರಿಗೆ ಹಾಳೆ ಎಲ್ಲ ಹಾಕಿ ಆಯಿತು. ಇನ್ನು ನನಗೆ ಒಳಗೆ ಸಾರಿಗೆ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೇನೆ, ಅದು ಅಡಿ ಹಿಡಿದಿದೆ ಎಂತಾಗಿದೆ ನೋಡ್ಬೇಕಷ್ಟೇ. ಒಂದು ಸ್ಪೆಷಲ್ ಸಾರು ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಅದೇ ಸೇಮ್ ಟೊಮೆಟೊ ಮತ್ತು ಇದು ಬೇಳೆಯನ್ನು ಒಟ್ಟಿಗೆ ಬೇಯಲಿಕ್ಕೆ ಹಾಕಿ ಅದು ಬೆಂದಾದ ನಂತರ ನಾವು ಮತ್ತೆ ಬೆಲ್ಲ ಮತ್ತು ಉಪ್ಪು ಹಾಕ್ತೇವೆ. ಹಾಗೆ ನಿಮಗೆ ಇಷ್ಟ ಇದ್ದರೆ ಬೆಲ್ಲ ಹಾಕಿ, ನಿಜವಾಗಿ ಬೆಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಮತ್ತು ಇದಕ್ಕೆ ನಾನು ಮಸಾಲೆಗೆ ಎಂತೆಲ್ಲ ಹಾಕ್ತೇನೆ ಹೇಳಿದರೆ, ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಮತ್ತು ಅದು ಫ್ರೈ ಆದ ನಂತರ ಇದು ಕೆಂಪು ಮೆಣಸು ಕೂಡ ಹಾಕಬೇಕು, 2 ಕಾಳು ಇದು ಹಾಕಬೇಕು, ಒಳ್ಳೆ ಮೆಣಸು. ಅದು ಎಲ್ಲ ಸಹ ಫ್ರೈ ಆದ ಮೇಲೆ ಸ್ವಲ್ಪ ಹಿಂಗು ಮತ್ತು ಬೇಸಪ್ಪು ಹಾಕಿ ಅದನ್ನು ಗ್ಯಾಸ್ ಆಫ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು. ಇದಿಷ್ಟು ಮೇನ್. ಇಷ್ಟ ತಗೊಂಡಿದ್ದೇನೆ, 2 ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿ, ಮತ್ತು ಇದು ಹಸಿಮೆಣಸಿನಕಾಯಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕುವ. ನೋಡಿ, ಜೀರಿಗೆ, ಕೊತ್ತಂಬರಿ, ಮೆಂತೆ, ಒಳ್ಳೆ ಮೆಣಸು. ಇಲ್ಲಿ ನೋಡಿ ಟೊಮೆಟೊ ಎಲ್ಲ ಬೆಂದಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ನಾನು ಇದರೊಟ್ಟಿಗೆ ಸ್ವಲ್ಪ ಹುಣಸೆ ಹಣ್ಣು ಸಹ ತಗೊಳ್ತೇನೆ, ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ನಾನು, ಆಯಿತಾ. ನೋಡಿ, ಇದು ಒಣ ಕೊಬ್ಬರಿ ಆಗಿ ಹೋಗಿದೆ. ಸೊ ಇಷ್ಟು ಸಣ್ಣ ತುಂಡು ಕೊಬ್ಬರಿಯನ್ನು ಪೀಸ್ ಮಾಡಿ ಹಾಕ್ತೇನೆ. ಕೈಗೆ ಸೆರ್ಬೆ ಚುಚ್ಚಿಸಿಕೊಂಡು ಬಂದಿದ್ದಾರೆ, ಇದನ್ನು ತೆಗೆಯುವುದು ಹೇಗೆ ಅಂತ ಗೊತ್ತಿಲ್ಲ ಈಗ. ಫೈನಲಿ ಫ್ರೆಂಡ್ಸ್, ಈ ಸೆರ್ಬೆಯನ್ನು ಉಗುರಿನಿಂದ ಹೀಗೆ ಕಿತ್ತು ಎಳ್ದು ತೆಗ್ದದ್ದು ಅಂತೂ ಸಕ್ಸಸ್ಫುಲ್ ಆಗಿ ಬಂತು. ಬಟ್ ಅದು ನೋವಂದರೆ ನೋವಲ್ಲ, ಅದು ಅಡ್ಡಕ್ಕೆ ಹೋಗಿ ಚುಚ್ಚಿಕೊಂಡದ್ದು ಅಂತ. ಫ್ರೆಂಡ್ಸ್ ನೋಡಿ, ಸಾರು ರೆಡಿ ಉಂಟು. ನಮ್ಮದೇ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಇದಕ್ಕೆ. ಸಾರಿಗೆ ಉಂಟಲ್ಲ, ಮೇಲಿನಿಂದ 1 ಸ್ಪೂನು ದೇಸಿ ತುಪ್ಪ ಹಾಕಿ. ಮತ್ತೆ ನೋಡಿ ಅದರ ರುಚಿ. ಯಾವತ್ತೂ ಊಟ ಮಾಡದವರು ಕೂಡ ನೀವು ಸಾರಲ್ಲಿ ಊಟ ಮಾಡ್ತೀರಿ, ಬಾಯಿ ರುಚಿ ಇಲ್ಲದವರು ಕೂಡ ಈ ಸಾರಲ್ಲಿ ಊಟ ಮಾಡ್ತೀರಿ. ಈ ತೊಂಡೆಕಾಯಿಯನ್ನು ಉಂಟಲ್ಲ ನೋಡಿ, ಹೀಗೆ ಗುದ್ದಿ ಮಾಡಬೇಕು. ಗುದ್ದಿ ಮಾಡಿದಂತಹ ತೊಂಡೆಕಾಯಿ ಪಲ್ಯ ಉಂಟಲ್ಲ, ಭಾರಿ ವಿಶೇಷ ಹೇಳಿದರೆ ಭಾರಿ ವಿಶೇಷ.
ಇದು ಆ್ಯಕ್ಚುಲಿ ಉಂಟಲ್ಲ ನನ್ನ ತಂಗಿ ಹೇಳಿಕೊಟ್ಟಂತಹ ಪಲ್ಯ ಆಯಿತಾ. ನಾನು ಅವಳ ಮನೆಯಲ್ಲಿ ಒಮ್ಮೆ ತಿಂದು ನನಗೆ ಭಾರಿ ಖುಷಿಯಾಗಿತ್ತು. ಈ ತೊಂಡೆಕಾಯಿ ಏನುಂಟಲ್ಲ ಒಳ್ಳೆ ಎಣ್ಣೆ ಹಾಕಿ ನಾನೀಗ ಫಸ್ಟಿಗೆ ಫ್ರೈ ಮಾಡೋದು. ಅದೆಲ್ಲ ಫ್ರೈ ಆದ ಮೇಲೆ ಅದಕ್ಕೆ ನಾನು ಮೆಣಸಿನ ಹುಡಿಯೆಲ್ಲ ಹಾಕೋದು. ಫಸ್ಟಿಗೆ ಎಂತ ಸಹ ಹಾಕ್ಲಿಕ್ಕಿಲ್ಲ, ಖಾಲಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಘಮ ಘಮ ಬರ್ತದೆ ಪರಿಮಳ. ನೋಡಿ ಫ್ರೆಂಡ್ಸ್, ಈಗ ಈ ತೊಂಡೆಕಾಯಿಯ ಒಂದು ಗಾತ್ರ ಹೇಗಾಗಿದೆ ಮತ್ತು ಅದರ ಕಲರ್ ಹೇಗಾಗಿದೆ ಅಲ್ವಾ, ಅಷ್ಟೇ ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಇನ್ನೂ ಸಹ ಆಗಲಿಲ್ಲ ನೋಡಿ, ಇದು ಚಟಪಟ ಸೌಂಡ್ ಉಂಟಲ್ಲ ಅದು ನಿಲ್ಲಬೇಕು. ಹಾಗೆ ಫ್ರೆಂಡ್ಸ್, ಇವತ್ತಿನ ಸಾರು ಮತ್ತು ಈ ತೊಂಡೆಕಾಯಿ ಫ್ರೈ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗಿದ್ರೆ ಅಲ್ಲೇ ಕೆಳಗೆ ಒಂದು ತಂಬಿದೆ ಅಲ್ಲ, ಅದನ್ನೊಂದು ಒತ್ತಿಬಿಡಿ. ನಿಮಗೆ ಮತ್ತೆ ಕೊನೆಗೆ ಆಗುವಾಗ ಲೈಕ್ ಕೊಡಲಿಕ್ಕೆ ಮರ್ತೋಗ್ತದೆ. ಈಗ ಇಲ್ಲಿ ನೋಡಿ, ಬೆಳ್ಳುಳ್ಳಿಯನ್ನು ನಾನು ಈ ತೊಂಡೆಕಾಯಲ್ಲಿ ಎಕ್ಸೆಸ್ ಆಯಿಲ್ ಇತ್ತಲ್ಲ ಅದನ್ನೇ ಹಾಕಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕೊಕೊನಟ್ ಆಯಿಲ್ ಬಳಸಿಕೊಂಡಿದ್ದೇನೆ, ಗಾಣದ ಕೊಕೊನಟ್ ಆಯಿಲ್. ಆದ ಕಾರಣ ಫ್ಯಾಟ್ ಜಾಸ್ತಿ ಆಗ್ತದೆ ಅನ್ನುವಂತಹ ಭಯ ಇಲ್ಲ ಇದರಲ್ಲಿ, ಎಲ್ಲ ಕೊಲೆಸ್ಟ್ರಾಲ್ ಬರ್ತದೆ ಅನ್ನುವಂತಹ ಭಯ ಎಲ್ಲ ಇಲ್ಲ. ಸೊ ಇದಕ್ಕೆ ಈಗ ಒಗ್ಗರಣೆ ಸಹ ಹಾಕ್ತೇನೆ. ಕೊನೆಗೆ ಉಂಟಲ್ಲ, ಆಫ್ ಮಾಡಿದ ಮೇಲೆ ಇದಕ್ಕೆ ಮೆಣಸಿನ ಹುಡಿ ಹಾಕಬೇಕು. ಇದು ನೋಡಿ, ಎಣ್ಣೆಯಲ್ಲಿ ಈಗ ಕಾಯ್ತಾ ಉಂಟು. ಸೊ ಇಲ್ಲಿ ನಾನು ಹಸಿಮೆಣಸು ಸಹ ಹಾಕಿ, ಇದು ಕೆಂಪು ಮೆಣಸು ಕೂಡ ಹಾಕಿದ್ದೇನೆ, ಮೆಣಸಿನ ಹುಡಿ ಹಾಕಿದ್ದೇನೆ. ಇನ್ನೆಂತ ಇಲ್ಲ, ಇದನ್ನು ಗ್ಯಾಸ್ ಆಫ್ ಮಾಡೋದು, ಇದನ್ನು ತೊಂಡೆಕಾಯಿಗೆ ಮಿಕ್ಸ್ ಮಾಡೋದು. ನಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ನನ್ನ ಹಸ್ಬೆಂಡಿಗೆ ಇದಾಗೋದಿಲ್ಲ ಆಯ್ತು, ಅವ್ರು ಹೇಳೋದು ಎಂತ ಕರೆಂಚಿಸಿ ಮಾಡೋದು ಅಂತ ಹೇಳೋದು. ಈ ರಾಗಿ ಸಂಡಿಗೆ ಸಹ ಹಾಗೆ ಆಯಿತಾ, ಭಾರಿ ಒಳ್ಳೆಯದಾಗಿದೆ ನೋಡಿ. ಅಂದರೆ ಹೇಗೆ ಅರಳ್ತಾ ಉಂಟು, ಹೀಗೆ ಆಗಬೇಕಲ್ಲ ಸಂಡಿಗೆ. ಫ್ರೆಂಡ್ಸ್, ಇವತ್ತಿನ ನಮ್ಮ ಊಟದ ತಾಲಿ ನೋಡಿ, ಬೆಳಗಿನ ರಾಗಿ ದೋಸೆ, ಮೊಸರು, ಸಾರು, ಸಂಡಿಗೆ ಮತ್ತು ತೊಂಡೆಕಾಯಿ ಪಲ್ಯ. ಇವತ್ತಿನ ಸ್ಪೆಷಲ್ ರಸಮ್ ಟೇಸ್ಟ್ ಹೇಗೆ ಉಂಟು ನೋಡುವ. ಅದ್ಭುತ ಫ್ರೆಂಡ್ಸ್. ನನಗೆ ಉಂಟಲ್ಲ ಬಂಟಿ ಹೀಗೆ ಈ ನಮ್ಮ ಸಣ್ಣ ಬ್ರಿಡ್ಜ್ ದಾಟುವಾಗ ಒಂದು ಕತೆ ನೆನಪಾಗೋದು. ಸಣ್ಣದಿರುವಾಗ ಈ ಗ್ರೀಡಿ ಡಾಗ್ ಅಂತ ಹೇಳಿ ಬ್ರಿಡ್ಜಲ್ಲಿ ದಾಟುದಂತೆ ಮಳೆಗಾಲದಲ್ಲಿ. ಆಗ ಅದರ ಬಾಯಲ್ಲಿ ಒಂದು ಬೋನಿನ ತುಂಡು ಇರ್ತದೆ, ನೀರಲ್ಲಿ ಅದರ ನೆರಳು ನೋಡಿ ಅದು ಬೊಗಳಿ ಇನ್ನೊಂದು ನಾಯಿದು ಅಂತ ಹೇಳಿ ಅದು ಅದಕ್ಕೆ ಬೀಳುದಂತೆ. ಸೊ ನಾವು ಗ್ರೀಡಿ ಆಗಿರಬಾರ್ದು ಅಂತ ಒಂದು ಹೇಳುವ ಕತೆ ಅಲ್ಲ ಸಣ್ಣದಿರುವಾಗ. ಇಂಗ್ಲೀಷಲ್ಲಿ ಒಂದು ಪೋಯಮ್ ಇತ್ತು, ಏ ಗ್ರೀಡಿ ಡಾಗ್ ಅಂತ. ನನಗೆ ಪ್ರತಿ ಸರ್ತಿ ನಾನು ಕರ್ಕೊಂಡು ಹೋಗ ನೆನಪಾಗ್ತದೆ. ನಾನು ಮತ್ತು ಬಂಟಿ ಈಗ ತೋಟಕ್ಕೆ ಬಂದಿದ್ದೇವೆ ವಾಕಿಂಗ್ ಹೋಗುವ ಅಂತ. ಇಲ್ಲಿ ನನ್ನ ಹಸ್ಬೆಂಡ್ ಇದು ಜೆಟ್ ಉಂಟಲ್ಲ ಅದನ್ನು ಚೇಂಜ್ ಮಾಡಲಿಕ್ಕೆ ಸಹ ಬಂದಿದ್ದಾರೆ. ಸೊ ಹೋಗುವ ಬನ್ನಿ. ಬಂಟಿಗೆ ಉಂಟಲ್ಲ ತೋಟದಲ್ಲಿ ಎಲ್ಲ ಭಾರಿ ಖುಷಿಯಿಂದ, ನೀವು ಹುಲ್ಲಿನ ಮೇಲೆ ಹೊರಳಾಡಲಿಕ್ಕೆ ಎಲ್ಲ ಸಿಗುವುದಿಲ್ಲ ಅಲ್ಲ ಬೇರೆ ಕಡೆ, ಹಾಗೆ ಭಾರಿ ಖುಷಿ ಅವನಿಗೆ. ನನ್ನನ್ನು ಹೇಳ್ಕೊಂಡೇ ಹೋಗ್ತಾನೆ. ಆಯ್ತು ಇದು ಬುಡುಂಟ ಇಕ್ಲ ಇಟ್ಟಿದ್ದ ಬಂಡಿ ಸೂಲ ಬಣ್ಣ ಸುನಾಗ ಅರ್ಬುದು ಬರ್ತಾರೆ ಅವನಿಗೆ. ನೆಂಚಿನ ಅಂತ ಇವನ ಕೆಲಸ ನೋಡಿ. ಇಲ್ಲಿ ನಾವು ಅವನಿಗೆ ಬಿಸಿಲು ಬೀಳಬಾರ್ದು ಅಂತ ಹೇಳಿ ಈ ಥರ ಒಂದು ಟೆಂಪರರಿ ವ್ಯವಸ್ಥೆ ಮಾಡಿದರೆ ಅವ ಅದನ್ನೆಲ್ಲ ತೆಗೆದು ದೂಡಿ ಹಾಕಿದ್ದಾನೆ, ಅವನಿಗೆ ಕಾಣುವುದಿಲ್ಲ ಅಂತ. ಫ್ರೆಂಡ್ಸ್, ಹಾಗೆ ನಾನು ಬಂಟಿಯನ್ನು ಒಳಗೆ ಕಟ್ಟಿಂಟಲ್ಲ, ಈಗ ಇವರಿಗೆಲ್ಲ ಹಿಂಡಿ ಕೊಡಲಿಕ್ಕೆ ಬಂದಿದ್ದೇನೆ. ಇದು ಹಿಂಡಿಗೆ ನಾನು ಸ್ವಲ್ಪ ಕ್ಯಾಲ್ಶಿಯಂ ನೀರು ಹಾಕ್ತೇನೆ. ಕ್ಯಾಲ್ಶಿಯಂ ನೀರು ಹೇಗೆ ಮಾಡೋದು ಹೇಳಿದರೆ, ನಾವು ಸುಣ್ಣ ಉಂಟಲ್ಲ ಕುಮ್ಮಾಯವನ್ನೊಂದು ಬಕೆಟಲ್ಲಿ ಹಾಕಿ ಅದಕ್ಕೆ ಫುಲ್ಲು ನೀರು ಹಾಕಿ ಇಡೋದು. ಮತ್ತು ನಾವು ಎಷ್ಟು ತೆಗಿತೇವೆ ಅಷ್ಟೇ ನೀರನ್ನು ಪುನಃ ಅದಕ್ಕೆ ಹಾಕಿದರೆ ಅದೇ ಸುಣ್ಣದ ನೀರಂತೆ. ಮತ್ತು ಇವರೆಲ್ಲ ಉಂಟಲ್ಲ ಕ್ಯಾಲ್ಶಿಯಂ ಸಿರಪ್ ಎಲ್ಲ ಹಾಕಿದರೆ ಹಿಂಡಿ ತಿನ್ನುವುದೇ ಇಲ್ಲ. ಮತ್ತು ಇದಕ್ಕೆ ಗೋಧಿ ಬೂಸ, ಎಳ್ಳು ಹಿಂಡಿ ಮತ್ತು ಸ್ವಲ್ಪ ಪ್ರಮಾಣದ ಕಡಲೆ ಹಿಂಡಿ, ಅಂದರೆ ಹಾಲು ಕೊಡುವವರಿಲ್ಲಲ್ಲ, ಹಾಗೆ ಇಷ್ಟನ್ನೆಲ್ಲ ಕಲಸಿ ಈಗ ಹಿಂಡಿ ಕೊಡೋದು. ಫ್ರೆಂಡ್ಸ್, ಈಗ ನೋಡಿ ಇವರದು ಎಲ್ಲ ಕೆಲಸ ಆಯಿತು, ಹಟ್ಟಿದ ಕೆಲಸ ಎಲ್ಲ ಆಯ್ತು. ಇವರಿಗೆ ಹಾಸಿಗೆ ಸಹ ರೆಡಿ ಮಾಡಿ ಕೊಟ್ಟಾಯಿತು. ಇನ್ನು ಹಾಳೆ ತಿನ್ನೋದು ಮಲಗುದು.
ಈಗ ಉಂಟಲ್ಲ ಇನ್ನು ನನಗೆ ಗಿಡಗಳಿಗೆಲ್ಲ ನೀರು ಹಾಕ್ಲಿಕ್ಕೆ ಉಂಟು, ನನ್ನ ತರಕಾರಿ ಗಾರ್ಡನ್ ಉಂಟಲ್ಲ ಅಲ್ಲಿಗೆ ನೀರು ಹಾಕ್ಲಿಕ್ಕೆ ಉಂಟು. ಅದಾದರೆ ಸಂಜೆದು ಕೆಲಸ ಆಯಿತು, ಮತ್ತೆ ಎಲ್ಲ ದೇವರಿಗೆ ದೀಪ ಹಚ್ಚೆಲ್ಲ ಮಾಡಿದರೆ ಮತ್ತೆ ಎಡಿಟಿಂಗಿಗೆ ಕೂತ್ಕೊಳ್ಳೋದು. 4 ಗಂಟೆ ಬೇಕು ನನಗೆ ಮಿನಿಮಮ್. ಬರ್ಪುಡು ಬಾಲೆ ಅವರಿಗಿಬ್ಬರಿಗೆ ಉಂಟಲ್ಲ ಇದು ಹಾಕಲಿಲ್ಲ ಹಾಳೆ. ನನ್ನ ಗಂಡನ ಹತ್ರ ಹೇಳಿದೆ ಅವರಿಗೆ ಹಾಳೆ ಹಾಕಿ ನಾನು ನೀರು ಬೀಳಲಿಕ್ಕೆ ಹೋಗ್ತೇನೆ ಅಂತ. ಅದಕ್ಕೆ ಅವನು ನೆನಪು ಮಾಡೋದು, ಭಾರಿ ಜೋರಿದ್ದಾನೆ ಅವ ಶಂಭು. ನನ್ನ ಆಪ್ತ ಮಿತ್ರ ಫ್ರೆಂಡ್ಸ್. ಇಲ್ಲಿ ಉಂಟಲ್ಲ ನಿಮಗೆ ನೋಡುವಾಗ ಎಂತ ಸಹ ಕಾಣದಿರ್ಬೋದು ಗಿಡಗಳೆಲ್ಲ, ಕೆಲವು ಹೂವಿನ ಗಿಡ ಎಲ್ಲ ಉಂಟು, ಮತ್ತು ಬೆಂಡೆಕಾಯಿ ಗಿಡ ಉಂಟು. ಬಟ್ ನಾನು ನೀರು ಬಿಡ್ತಾ ಇದ್ರೆ ಉಂಟಲ್ಲ ಅಲ್ಲಿ ನಾನೀಗ ಬಜಾಕ್ರೆಲ್ಲ ಹಾಕಿದ್ದೇನಲ್ಲ, ಮಣ್ಣು ಹದ ಆಗ್ತದೆ ನನಗೆ. ನೆಕ್ಸ್ಟ್ ಬೀಜ ಹಾಕುವಾಗ ಒಳ್ಳೆ ಫರ್ಟಿಲಿಟಿ ಬಂದಿರ್ತದೆ ಮಣ್ಣಿಗೆ. ಸೊ ಅದಕ್ಕೆ ಬೇಕಾಗಿ ನಾನು ನೀರು ಹಾಕ್ತಾ ಇರೋದು. ನೋಡಿ ಇಲ್ಲಿ ನನ್ನ ಆಪ್ತ ಮಿತ್ರ ನಂದು ಯಾರು ಗೊತ್ತುಂಟಾ? ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದಾರೆ. ಬಂಟಿ ಕಾಯ್ತಾ ಇದ್ದಾನೆ ಅವನಿಗೆ ಫುಡ್ ಹಾಕ್ಲಿಕ್ಕೆ. ಈಗ ಕತ್ತಲೆ ಆಗೋದು ಸ್ವಲ್ಪ ನಿಧಾನ ಆಯ್ತಲ್ಲ, ಇಲ್ಲದ್ರೆ ಎಷ್ಟು ಬೇಗ ಕತ್ತಲೆ ಆಗ್ತಾ ಇತ್ತು. ಈಗ ನೋಡಿ ಅಂತೆ ಬೆಳಕು ಉಂಟು ಫುಲ್. ಹಾಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಗಿಡಗಳಿಗೆಲ್ಲ ನೀರು ಅದು ಮೊನ್ನೆ ನಾವು ಅಲ್ಲಿ ಒಂದು ಜೆಟ್ ನಾನು ತೋರಿಸಿದೆ ಅಲ್ಲ ಹಾಕಿ, ಅದು ಎಂಥ ಪ್ರಯೋಜನ ಇಲ್ಲ ಅಂತ. ಅಂದರೆ ನಮಗೆ ಅಲ್ಲಿಂದ ಫೋರ್ಸಿನ ನೀರು ಬರ್ತದೆ, ಅದು ಕರಡ್ತದೆ. ಇಲ್ಲಿಗೆ ಅದು ದೊಡ್ಡ ತೋರದ 2 ಇಂಚಿದು ಪೈಪೇ ಆಗಬೇಕು, ಇಲ್ಲಾಂದರೆ ಎಷ್ಟು ಹೊತ್ತು ಹಿಡಿತದೆ ನನಗೆ. ಗಂಟೆಗಟ್ಟಲೆ ಆಗ್ತದೆ ನೀರು ಹಿಡಿಲಿಕ್ಕೆ. ಅಲ್ಲಿ ಮುಟ್ಟುದಿಲ್ಲ ಅಂತ, ಅದು ಬಿಸಿಲಲ್ಲ ಫುಲ್ಲು. ಸೊ ಹಾಗೆ ತುಂಬ ಹೊತ್ತಾಗ್ತದೆ ಅದು. ಹಾಗೆ ಈಗ ಬಂಟಿ ಸೈಲಿ ಫುಡ್ಡಿಗೆ ಕಾಯ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇವತ್ತಿನ ವ್ಲಾಗ್ 100% ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋವನ್ನು ನೀವು ಎಷ್ಟೊಂದು ಟೈಮ್ ಕೊಟ್ಟು ನೋಡ್ತೀರಲ್ಲ, ಅದಕ್ಕೋಸ್ಕರ ನಿಮಗೆ ತುಂಬ 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 ಥ್ಯಾಂಕ್ಸ್. ನಿಮಗೆ ನನ್ನ ವಿಡಿಯೋ ನೋಡಿ ನಿಮ್ಮ ಟೈಮ್ ಎಷ್ಟೆಲ್ಲ ಆಗಿದ್ದರೆ ಪ್ಲೀಸ್ ಅದಕ್ಕೆ ಸಾರಿ ಆಯಿತಾ. ಹಾಗೆ ನಾನು ನನ್ನ ಬೆಸ್ಟ್ ಟ್ರೈ ಮಾಡ್ತೇನೆ ಒಳ್ಳೆ ರೀತಿಯಲ್ಲಿ ಒಂದು ಕ್ಯಾಪ್ಚರ್ ಮಾಡಲಿಕ್ಕೆ. ಮೇಯ್ನ್ ಇರೋದು ಅದುವೇ ಅಲ್ಲ, ಡೈಲಿ ರುಟೀನ್ ನಾವು ತೋರಿಸ್ಬೋದು, ಎಲ್ಲ ಮಾಡ್ಬೋದು, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ತದೆ. ಬಟ್ ನಾವು ಯಾವ ರೀತಿ ಅದನ್ನು ವೀಡಿಯೋ ಮಾಡ್ತೇವೆ, ಯಾವ ರೀತಿ ಶೂಟಿಂಗ್ ಮಾಡಿ, ಯಾವ ರೀತಿ ನಾವು ಎಡಿಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತೇವೆ ಅನ್ನೋದು ಇರೋದು ಇಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಇಲ್ಲಿ ಒಂದು ಹಕ್ಕಿ ಕೂಗ್ತಾ ಇರ್ತದೆ ಆಯಿತಾ, ಕಿಕ್ಕಿಂಗ್ ಅದು ಯಾವಾಗಲೂ ಕೂಗ್ತದೆ. ನನಗೆ ಅದು ಕೂಗುವಾಗ ನನಗೆ ಕಿವಿಗೆ ರಿಫ್ಲೆಕ್ಟ್ ಆಗೋದು ಜೈ ಶ್ರೀರಾಮ್ ಅಂತ ಅದು ಹೇಳ್ತಾ ಉಂಟು ಅಂತ ಹೇಳಿ.